ಗೆಳೆಯ ಅಂತ ಮೊಬೈಲ್ ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಆತನ ಫೋನ್ನಿಂದಲೇ 4.5 ಲಕ್ಷ ರೂಪಾಯಿ ಮೌಲ್ಯದ ಆನ್ಲೈನ್ ಶಾಪಿಂಗ್ ಮಾಡಿ ನಂಬಿಸಿ ಕತ್ತು ಕೊಯ್ಯುವ ಕೆಲಸ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಚಿಂತನ್ ಎಂಬಾತನ ಮೊಬೈಲ್ ಬಳಸಿ ನವೀನ್ ಎಂಬಾತ ಶಾಪಿಂಗ್ ಮಾಡಿ ಪರಾರಿಯಾಗಿದ್ದಾನೆ. ಇವರಿಬ್ಬರು ಬಾಡಿಗೆ ರೂಮ್ನಲ್ಲಿ ವಾಸವಿದ್ದು ತುಂಬಾ ಆತ್ಮೀಯರಾಗಿದ್ದರಿಂದ ಮೊಬೈಲ್ ಪಾಸ್ವರ್ಡ್ ಶೇರ್ ಮಾಡಿಕೊಳ್ತಾ ಇದ್ರು. ಶುಕ್ರವಾರದಂದು ಇಬ್ಬರು ಕೂಡ ಪಾರ್ಟಿಯನ್ನ ಕೂಡ ಮಾಡಿದ್ದಾರೆ. ಈ ವೇಳೆ ಚಿಂತನ್ ನವೀನಿಗೆ ಪಾಸ್ವರ್ಡ್ ಕೊಟ್ಟಿದ್ದಾನೆ. ಮರುದಿನ ನೋಡುವಾಗ ನವೀನ್ ನಾಪತ್ತೆಯಾಗಿದ್ದು ಮೊಬೈಲ್ ಓಪನ್ ಮಾಡಿ ನೋಡಿದಾಗ 4,45,870 ರೂಪಾಯಿ ಖರ್ಚು ಮಾಡಿ ಐಷಾರಾಮಿ ವಸ್ತುಗಳನ್ನ ಆರ್ಡರ್ ಮಾಡಿರೋದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಉಳಿದ ಹಣವನ್ನ ವಿವಿಧ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಿ ಪರಾರಿಯಾಗಿದ್ದಾನೆ. ಸದ್ಯ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ.